ವರ್ಷಗಳ ಬೇಡಿಕೆ ಮುಕ್ಕಚೇರಿ ಪ್ರದೇಶದಿಂದ ಸಿ ಗ್ರೌಂಡ್ ತನಕ ಕಾಂಕ್ರೀಟೀಕರಣ ಮಾಡಬೇಕು ಅಂತ ಹಲವಾರು ವರ್ಷಗಳಿಂದ ಸ್ಥಳೀಯರೆಲ್ಲರೂ ಸೇರಿ ಮುಕ್ಕಚೇರಿ, ಬಿರ್ಲಾ ಕಾಂಪೌಂಡ್, ಅದೇ ರೀತಿ ಕಡಪರ ಹಾಗೂ ಸ್ಥಳೀಯ ಎಲ್ಲ ಆ ಭಾಗದ ಜನರು ಮಾನ್ಯ ಶಾಸಕರು, ವಿಧಾನಸಭೆ ಸಭಾಧ್ಯಕ್ಷರಾಗಿರ್ತಕ್ಕಂಥ ನಾಯಕರ ಕಾಲದವರಿಗೆ ಹಲವಾರು ಬಾರಿ ಬೇಡಿಕೆಯನ್ನು ಇಟ್ಟಿದ್ರು. ಅದಕ್ಕೆ ಪೂರಕವಾಗಿ ಸ್ಥಳೀಯರ ಬೇಡಿಕೆಗೆ ಒಪ್ಪಿಕೊಂಡು ಈ ಬಾರಿ ಸುಸಜ್ಜಿತವಾದಂತಹ ಒಂದು ಕಾಂಕ್ರೀಟೀಕೃತ ರಸ್ತೆಯನ್ನ ನಿರ್ಮಾಣ ಮಾಡಬೇಕು ಅನ್ನುವ ಹುಮ್ಮಸ್ಸಿನಿಂದ ಮಾನ್ಯ ಶಾಸಕರು ಈ ಪ್ರದೇಶಕ್ಕೆ ಇವತ್ತು ಶಂಕುಸ್ಥಾಪನೆಯನ್ನ ಆ ರಸ್ತೆಗೆ, ನೂತನ ರಸ್ತೆಗೆ ಮಾಡಬೇಕು ಅನ್ನೋ ಈ ಜನರ ಬೇಡಿಕೆಗೆ ಸ್ಪಂದಿಸಿ ಇವತ್ತು ನಮ್ಮ ಈ ಪ್ರದೇಶಕ್ಕೆ ಬಂದಿದ್ದಾರೆ. ಇವರನ್ನ ಈ ಸಂದರ್ಭದಲ್ಲಿ ನಾಗರಿಕರ ಪರವಾಗಿ ನಾವು ಈ ಸಂದರ್ಭದಲ್ಲಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಬ್ಲಾಕ್ ಅಧ್ಯಕ್ಷರಾಗಿ ಕಾಂಗ್ರೆಸ್ ಅಧ್ಯಕ್ಷರಾಗಿರ್ತಕ್ಕಂಥ ರಮೇಶ್ ಶೆಟ್ಟಿ ಬೋಲಿಯಾರ್ ಇದ್ದಾರೆ. ಮಂಗಳೂರು ನಗರಾಭಿವೃದ್ಧಿ ಅಧ್ಯಕ್ಷರಾಗಿರ್ತಕ್ಕಂಥ ಇದ್ದಾರೆ. ಅನೇಕ ಮಂದಿ ಇಲ್ಲಿ ಎಲ್ಲ ಮಾಜಿ ಕೌನ್ಸಿಲರ್ಗಳು ಇದ್ದಾರೆ. ಅದಲ್ಲದೆ ಸ್ಥಳೀಯ ಕೌನ್ಸಿಲರ್ಗಳಾಗಿರ್ತಕ್ಕಂಥ ಹಿರಿಯರಾಗಿರ್ತಕ್ಕಂಥ ನಮ್ಮೆಲ್ಲರ ಮಾರ್ಗದರ್ಶಕರಾದ ಮೊಹಮ್ಮದ್ ಮುಕ್ಕಚೇರಿಯವರ ಸಮಕ್ಷಮದಲ್ಲಿ ಇವತ್ತು ಈ ಕಾರ್ಯಕ್ರಮವನ್ನ ನೆರವೇರಿಸಿಕೊಳ್ಳಲಿಕ್ಕಿದ್ದೇವೆ. ಅದೇ ರೀತಿ ಎಲ್ಲರನ್ನೂ ಕೂಡ ಒಂದೇ ವಾಕ್ಯದಲ್ಲಿ ಸ್ವಾಗತಿಸ್ತಾ ಇದ್ದೇವೆ. ಸ್ಥಳೀಯ ನಮ್ಮ ಮಸೀದಿ, ಕರ್ಪುರ ಮಸೀದಿ ಅಧ್ಯಕ್ಷರ ರಸನಾಕ್ ಅವರು, ಅದೇ ರೀತಿ ನಮ್ಮ MLC ಮಾಜಿ ಅಧ್ಯಕ್ಷರು, ಹಿರಿಯರಾಗಿರ್ತಕ್ಕಂಥ ರಜಾಕ್ ಹಾಜಿ ಅವರು, ಅನೇಕ ಮಂದಿ ಹಿರಿಯರು ಈ ಪ್ರದೇಶದಲ್ಲಿ ಇದ್ದಾರೆ. ಇವರನ್ನೆಲ್ಲರನ್ನ ಒಂದೇ ವಾಕ್ಯದಲ್ಲಿ ನಾನು ಸ್ವಾಗತಿಸ್ತಾ ಇವತ್ತು ಈ ಕಾರ್ಯಕ್ರಮಕ್ಕೆ ಚಾಲನೆ ನೀಡ್ತಾ ಇದ್ದೇವೆ. ಹಿರಿಯರು ಹಾಗೂ ಕೌನ್ಸಿಲರ್ ಆಗಿರುವಂಥ ಮೊಹಮ್ಮದ್ ಮುಕ್ಕಚೇರಿ ಅವರೇ, ಸಪ್ನ ಹರೀಶ್ ಅವರೇ, ಮೊಹಮ್ಮದ್ ಅಶ್ರಫ್ ಅವರೇ, ಈ ನಮ್ಮ ಸಲೀಂ ಮುಖಂಡ ರಜಾಕ್ ಮುಕ್ಕಚೇರಿರವರೇ, ಅದೇ ರೀತಿ ನಮ್ಮ ಮುಸ್ತಫಾ ಅಬ್ದುಲ್ಲಾ ಅವರೇ, ಸಲೀಂ ಅವರೇ, ಕೌನ್ಸಿಲರ್ ಬಶೀರ್ ಅವರೇ, ಅದೇ ರೀತಿ ನಮ್ಮ ಜಿಯಾದ್ ಅವರೇ, ಉಸ್ಮಾನ್ ಅವರೇ, ನಮ್ಮ ಮೂಲ ಅಧ್ಯಕ್ಷ ಅಂತ ಸದಾಶಿವ್ ಉಲ್ಲಾಲ್ ಅವರೇ, ನಮ್ಮ ಗೌರವಾಂಧ ಮಾಜಿ ಸದಸ್ಯರು ಸುರೇಖರ್ ಅವರೇ, ತಾಹಾಜಿರ್ ಅವರೇ, ಅಮಿತರ್ ಅವರೇ, ಸುರೇಶ್ ಭಟ್ನಾಗರ್ ಅವರೇ, ಜಬ್ಬಾರ್ ಅವರೇ, ದಯಮಂತೆ ಖಾನ್ ಅವರೇ, ಚೆನ್ನಲ್ಲಿ ಮಾಜಿ ಅಧ್ಯಕ್ಷ ಶಶಿಕಲಾ ಮತ್ತೆಲ್ಲ ನಮ್ಮ ಹನೀಫಾಗು ಇನ್ನಿತೆಲ್ಲ ನಮ್ಮ ಟೋಪಿ ಅವರೇ, ರಿಚರ್ಡ್ ಅವರೇ, ಇಂಥ ನಮ್ಮ ಲಾರೆನ್ಸ್ ಅವರೇ, ಅದು ನಮ್ಮ ರಮೇಶ್ ಶೆಟ್ಟಿ ಮತ್ತು ಎಲ್ಲ ನಮ್ಮ ಎಲ್ಲ ಇದೆ, ಅಜೀಜ್ ಅವರೇ, ಎಲ್ಲ ಹಿರಿಯಕ್ಕೆ ಎಲ್ಲ ಇದೆ. ಮೊಹಮ್ಮದ್ ಮುಕ್ಕಚೇರಿ ಎಲ್ಲ ಶಿಷ್ಯರಲ್ಲಿದ್ದಾರೆ. ಒಂದು ಅತ್ಯಂತ ಸಂತೋಷವಾಗಿದೆ. ಮೊಹಮ್ಮದ್ ಮುಕ್ಕಚೇರಿಯ ಅನುಪಸ್ಥಿತಿಯಲ್ಲಿ ನಮ್ಮ ಎರಡನೇ ಲೀಡರ್ ರಜಾಕ್ ಮುಕ್ಕಚೇರಿ ಅವರು ಇದರ ಬಗ್ಗೆ ಬಹಳಷ್ಟು ರಸ್ತೆ ಬಗ್ಗೆ ಆಗಾಗ ಫೋನ್ ಮಾಡಿ ಮಾಡಲೇಬೇಕು ಒತ್ತಾಯ ಹಾಕಿದ್ರು. 2-3 ಸಲ ನಾವು ಇದನ್ನು ನಿಗದಿಪಡಿಸಿದ್ದೆವು. ಕೆಲವೊಂದು ಕಾರಣಗಳಿಂದ ಅದು ಮುಂದೂಡಲಿಕ್ಕೆ ಬಂದಿತ್ತು. ಅಲ್ಲ ತಾನ ಇಚ್ಛೆನಿತ್ತು ಅಂತ ಹೇಳಿದರೆ ಅದು ಮೊಹಮ್ಮದ್ ಮುಕ್ಕಚೇರಿ ಅವರ ಅನುಪಸ್ಥಿತಿಯಲ್ಲೇ ಅದು ಕೆಲಸ ಆಗಬೇಕು, ಉಪಸ್ಥಿತಿ ಆಗ್ಬೇಕಂತೇಳಿ ಆದ ಕಾರಣ ಇದು ಮುಂದೂಡಲಿಕ್ಕೆ ಯಾರ ಮುಂದೆ ಕಾರಣಕರ್ತರಾಗಿದ್ದಾರ ಆ 2-3 ಜನರಿಗೆ ಎಲ್ಲರ ಪರವಾಗಿ ನಾನು ಧನ್ಯವಾದ ಸಲ್ಲಿಸಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ದೀರ್ಘವಾಗಿ ಮಾತಾಡದೆ ಆದಷ್ಟು ಬೇಗ ಸಂಪೂರ್ಣವಾಗಿ ಕಾಂಕ್ರೀಟ್ ಮತ್ತು ಡ್ರೈನ್ನ ಕೆಲಸ, ಯಾಕಂದ್ರೆ ಹೇಳಿದೆ ಇದನ್ನು ಮಾದರಿಯಾಗಿ ಮಾಡಿ ಕೊಡ್ತೇನೆ ಅಂತ ಹೇಳಿಕೊಂಡು ನಾವು ಇದನ್ನು ಕೆಲಸ ಪ್ರಾರಂಭ ಮಾಡ್ತೇವೆ. ಮಾಡುವಾಗ ಊರವರೆಲ್ಲ ತನ್ನ ಸಂಪೂರ್ಣವಾದ ಸಹಕಾರ ಕೊಡಬೇಕು. ಇವತ್ತು ನಾವು ಶಂಕುಸ್ಥಾಪನೆ ಮಾಡೋದು ನಮಗೆ ಸಂತೋಷ, ಎಲ್ಲಕ್ಕಿಂತ ಸಂತೋಷ ಅಂತ ಹೇಳಿದರೆ ಮೊಹಮ್ಮದ್ ಮುಕ್ಕಚೇರಿ ಮತ್ತೆ ಇಲ್ಲಿಗೆ ತಂದು ಇಲ್ಲಿ ಮಾಡಿದೆವಲ್ಲ ಅದು ಬಹುಶಃ ಅರ್ಥ ಅಂತ ಹೇಳಿಕೊಂಡು ಇನ್ನು ಮೊಹಮ್ಮದ್ ಮುಕ್ಕಚೇರಿ ಅವರು ಹುಷಾರಾಗ್ತಾರೆ, ಅದು ಮುಕ್ಕಚೇರಿ ಜನರು ಅವರು ಹುಷಾರಾಗಿ ಮಾಡ್ತಾರೆ ಎಂಬ ವಿಷಯ ಖಂಡಿತವಾಗಿ ನನಗೆ ಇದು ಹೇಳಲಿಕ್ಕೆ ಬಯಸ್ತೇನೆ. ಎರಡು ಮಾತಾಡಬೇಕು. ಮುಕ್ಕಚೇರಿ ದೇವರು ಆರೋಗ್ಯವನ್ನು ಹುಷಾರಿರಲಿಲ್ಲ ಕೆಲವು ದಿನಗಳಿಂದ, ಅದಕ್ಕೆ ನಮ್ಮ ಊರಿನವರ ಪ್ರಾರ್ಥನೆ, ನಿಮ್ಮೆಲ್ಲರ ಆಶೀರ್ವಾದ, ಮುಖ್ಯವಾಗಿ ನಮ್ಮ ಕರ್ನಾಟಕದ 226 ಶಾಸಕ ಮಿತ್ರರಿಗೂ ಕೂಡ ಸ್ಪೀಕರ್ ಆದಂಥ ಅವರು ಸ್ಪೀಕರ್ ಅಂತ ಹೇಳಿದರೆ ಒಂದು ಪಕ್ಷಕ್ಕೆ ಮಾತ್ರ ಅಲ್ಲ, ನಮಗೂ ಕಾಂಗ್ರೆಸ್ಸಿಗೂ BJPಗೂ ಅಲ್ಲಿರುವ ಅಧಿಕಾರಿಗಳಿಗೂ JDS ಇಡೀ ಕರ್ನಾಟಕದವರು ಅವರು ಅಧ್ಯಕ್ಷರು ಅಂತ ಹೇಳಿ ಸಂಬೋಧನೆ ಮಾಡುವುದು ನಮ್ಮ ಈ ಉಲ್ಲಾಲ ಕ್ಷೇತ್ರಕ್ಕೆ, ಮಂಗಳೂರು ಕ್ಷೇತ್ರಕ್ಕೆ ಬಹಳ ಒಂದು ಹೆಮ್ಮೆಯ ಒಂದು ವಿಷಯ. ಇದು ಚರಿತ್ರೆಯಲ್ಲಿ ಸುವರ್ಣಾಕ್ಷರಗಳಿಂದ ಬರೆದಿಡಬೇಕಾದ ಒಂದು ವಿಷಯ. ಅದಕ್ಕೆ ನಾವೆಲ್ಲರೂ ಅವರನ್ನು ಸ್ಮರಿಸುತ್ತಾ ನಮ್ಮ ಮೂಡ ಅಧ್ಯಕ್ಷರಾದಂಥ ಸದಾಶಿವ ಉಲ್ಲಾಲ್ರವರು, ಸ್ವಪ್ನ ಮೇಡಮ್ ರವರು, ನಮ್ಮ ಉಸ್ಮಾನ್ ರವರು, ನಮ್ಮ ಸಲೀಂ ರವರು, ಜಿಯಾದ್ರವರು, ಕಡ್ಪರ ಮುಸ್ತಫಾರವರು, ನನ್ನ ಮಿತ್ರ ಖಲೀಲ್ ಇಲ್ಲ ಇಲ್ಲಿ ಕೌನ್ಸಿಲರ್ ಎಲ್ಲಿದ್ದಾನೆ, ಕೌನ್ಸಿಲರ್ ಖಲೀಲ್ ರವರು, ನಮ್ಮ ಸಮೀರ್ ಅವರು, ರಜಾಕ್ ಹಾಜಿ ಅವರು, MFC ರಜಾಕ್ ಹಾಜಿ ಅವರು, ಮತ್ತು ನಮ್ಮ ಮಾಜಿ ಅಧ್ಯಕ್ಷರವರು, ನಮ್ಮೊಟ್ಟಿಗೆ ಇನ್ನೊಂದು ಸೈಡ್ ಕೌನ್ಸಿಲರ್ ಬಶೀರ್ ರವರು. ನಾನು ಹೇಳುವುದೇನಂತ ಹೇಳಿದರೆ ನಮ್ಮ ಬ್ಲಾಕಿನ ನೆಚ್ಚಿನ ಅಧ್ಯಕ್ಷರು ಯಾರದಾದರೂ ಹೆಸರು ನಮ್ಮ ನಮಗೆ ಅಧ್ಯಕ್ಷರಾಗಿ ಬೆಂಬಲ ಅಧ್ಯಕ್ಷರಾಗಿ
ಗಿರಿಜಾ ಸಿರಪ್ಸ್ ಕೌನ್ಸಿಲರ್, ಮತ್ತು ಯಾರಿಗಾದ್ರೂ ಹೆಸರು ಬಿಟ್ಟು ಹೋದರೆ ಬೇಜಾರು ಮಾಡಬೇಡಿ, ಅವರೆಲ್ಲ ಉದ್ಘಾಟನೆ ದಿವಸ ಇಲ್ವಾ ಈಗ ಮುಂದಕ್ಕೆ ಹೋಗುವ. ಹಾಗೆ ನಮ್ಮ ಈ ರಸ್ತೆ ಬಹಳ ಹಳೆಯ ಒಂದು ಕನಸು. ಅದಕ್ಕೆ ಆದರೆ ದೇವರ ಯೋಗ ಬಲ ಕೂಡಿ ಬರಬೇಕು. ಆದ್ದರಿಂದ ಬಹುಶಃ ನಮ್ಮ ಊರಿನವರಲ್ಲಿ ಒಂದು ನಾನು ರಿಕ್ವೆಸ್ಟ್ ಏನಂತ ಹೇಳಿದರೆ, ಈ ರಸ್ತೆಯಲ್ಲಿ ದಾಟುವುದು ಮುಖ್ಯವಾಗಿ ಶಾಲಾ ಮಕ್ಕಳು ಮತ್ತು ರೋಗಿಗಳು ಹೆಚ್ಚಾಗಿ. ಮಳೆಗಾಲದಲ್ಲಿ ಈ ರಸ್ತೆ ಅವಸ್ಥೆ ಅದು ಹೇಳಲಿಕ್ಕೆ ತಿರುವುದಿಲ್ಲ. ಆ ನಗರಸಭೆಯ ಪೌರ ಕಾರ್ಮಿಕರಿಗೆ ಕೆಲವೊಮ್ಮೆ ನಾವು ಎಷ್ಟು ಧನ್ಯವಾದ ಸಲ್ಲಿಸಿದರೂ ಮುಗಿಯಲಿಕ್ಕಿಲ್ಲ. ಆದ್ದರಿಂದ ಈ ರಸ್ತೆ ಪುನಃ ಆಗಲಿಕ್ಕೆ ನಾವೆಲ್ಲರೂ ಈ ರಸ್ತೆ ಪುನಃ ಬೇಗ ಆಗಲಿ ಅಂತ ಹೇಳಿ ಪರಸ್ಪರ ಕೈ ಜೋಡಿಸಿ ನಾವು ಈ ರಸ್ತೆ ಯಶಸ್ಸಿಗೆ ಕಾರಣಕರ್ತರಾದಂಥ UT ಖಾದರ್ ಸಮೇತ ಎಲ್ಲರಿಗೂ ಕೃತಜ್ಞತೆಯನ್ನು ಸಲ್ಲಿಸಿ, ನೋಡಿ ಶಾಸಕರೇ, ಇದೇ ರೀತಿ ನಮ್ಮ ಹೈದರಾಲಿ ನಗರದ ರಸ್ತೆಯು ನಿಮಗೆ ನೆನಪಿರಲಿ ಅಂತೇಳಿ ನಮ್ಮದೇ ವಾರ್ಡ್, ಅದು ಇಲ್ಲದಿದ್ದರೆ ನಮಗೆ ಸಮಸ್ಯೆ ಆಗ್ತದೆ. ಆದ್ದರಿಂದ ಎಲ್ಲರೂ ಕೂಡ ಒಗ್ಗಟ್ಟಿನಿಂದ ನಮ್ಮ ಈ ರಂಜಾನ್ ಹಬ್ಬದ ಶುಭಾಶಯಗಳು, ಇನ್ನು ಬರತಕ್ಕಂತಹ ಎಲ್ಲ ವಿವಿಧ ಜಾತಿಯ ಹಬ್ಬಗಳ ಶುಭಾಶಯಗಳು ನಿಮ್ಮ ಎಲ್ಲರಿಗೂ. ನನಗೆ ಮುಖ್ಯವಾಗಿ ಇವತ್ತು ಕೂಡುವುದಿಲ್ಲ, ಇದು ಡಿಸ್ಚಾರ್ಜ್ ಆಗುವ ಸಮಯ ಅಲ್ಲ. ಎಲ್ಲರಿಗೂ ನಾನು ಆ ಅಲ್ಲಾಹನಲ್ಲಿ ಎಲ್ಲ ದೇವರಲ್ಲಿ ಪ್ರಾರ್ಥಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಮೊಹಮ್ಮದ್ ಮುಖಚೇರಿಯವರು ಶಂಕುಸ್ಥಾಪನೆ ಮಾಡ್ತಿದ್ದಾರೆ. ನಾನು ಅದ್ರ ಜೊತೆಯಲ್ಲಿ ನಮ್ಮ NSUನ ಸಾಹಿಲ್ ಮತ್ತು ನಮ್ಮ ಫರೀದ್ ಬಬ್ಬು ಮತ್ತು ಬಹುಶಃ ನಮ್ಮ ರಶೀದ್ ಮತ್ತು ಕೊಡಿ ಮತ್ತು ಎಲ್ಲರೂ ಬಹುಶಃ ನಮ್ಮ ಜಿಯಾದ್ ಮತ್ತು ನೂಹಾ, ಯಾಕಂತ ಹೇಳಿದರೆ ಏನೆಲ್ಲ ಮೊಹಮ್ಮದ್ ನಾನು ಸೌದಿಯಿಂದ ಫೋನಲ್ಲಿ ಇದ್ದ ತಕ್ಷಣ ಫೋನ್ ಸಿಕ್ಕ ತಕ್ಷಣ ಇವತ್ತು ಸಂಜೆ ನೀವು ಬಂದು ಬರಬೇಕಂತ ಹೇಳಿದಾಗ ಎಲ್ಲ ಹೇಳಿದ ರೀತಿಯಲ್ಲಿ ಎಲ್ಲ ಅವರವರ ಕೆಲಸ ಮಾಡಿಕೊಂಡು ಎಲ್ಲರ ಅತ್ಯಂತ ಪ್ರೀತಿಯಿಂದ ಬಹುಶಃ ಮುಖಚೇರಿ ಅವ್ರಿಗೆಲ್ಲ ವಿಶೇಷ ಧನ್ಯವಾದವನ್ನು ಸಲ್ಲಿಸ್ತಾರೆ. ಈಗ ಎಲ್ಲರ ಪರವಾಗಿ ಮೊಹಮ್ಮದ್ ಮುಖಚೇರಿಯವರು ಶಂಕುಸ್ಥಾಪನೆ ಮಾಡ್ತಿದ್ದಾರೆ.